ಹೆಜಮಾಡಿ ಟೋಲ್ಗೇಟ್ ಕಾರ್ಮಿಕರು ಮುಂಚಾನೆ 8ರಿಂದ ಮಧ್ಯಾಹ್ನ ಸುಮಾರು 1 ಗಂಟೆಯ ತನಕ ಕರ್ತವ್ಯಕ್ಕೆ ಹಾಜರಾಗದೆ 5 ಗಂಟೆಗಳ ದೀರ್ಘ ಮುಷ್ಕರ ನಡೆಸಿದ ಕಾರ್ಮಿಕರು ತಮ್ಮ ಪ್ರಮುಖ ಬೇಡಿಕೆಗಳನ್ನು ಕಂಪನಿಯ ಮುಂದಿರಿಸಿದ್ರು. ಅಂತಿಮವಾಗಿ ಕಂಪನಿ ಈಡೇರಿಸದಿದ್ದರೂ ಕಂಪನಿಯ ನಿರ್ಧಾರಕ್ಕೆ ಬದ್ಧರಾದ ಕಾರ್ಮಿಕರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಕಳೆದ 1.5 ತಿಂಗಳಿಂದ ಹೆಜಮಾಡಿ ಟೋಲ್ ಸಂಗ್ರಹದ ಗುತ್ತಿಗೆ ವಹಿಸಿಕೊಂಡಿರುವ ಮರ್ಕೋಲೈನ್ ಸಂಸ್ಥೆ ಕಾರ್ಮಿಕರಿಗೆ ನೀಡಬೇಕಾಗಿದ್ದ ಆಫರ್ ಲೆಟರ್ ಸಹಿತ ಐಡಿ ಕಾರ್ಡ್ ನೀಡದೆ ಸತಾಯಿಸುತ್ತಿದ್ದು, ಅದಲ್ಲದೆ ನಮ್ಮೊಂದಿಗೆ ಕರ್ತವ್ಯದಲ್ಲಿದ್ದ ಶಿವರಾಜ್ ಎಂಬುವರನ್ನ ಯಾವುದೇ ಕಾರಣ ನೀಡದೆ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಈ ಬಗ್ಗೆ ಮಾತನಾಡಿದ ಹೆಜಮಾಡಿ ಟೋಲ್ಗೇಟ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿವ ಎಂಬುವರು, ನಮಗೆ ನೀಡಬೇಕಾಗಿದ್ದ ದಾಖಲೆ ಪತ್ರಗಳ ಸಹಿತ ಕಾರಣವಿಲ್ಲದೆ ಕರ್ತವ್ಯದಿಂದ ಕಿತ್ತು ಹಾಕಿದ ಶಿವರಾಜ್ರನ್ನ ಮತ್ತೆ ಕರ್ತವ್ಯಕ್ಕೆ ಸೇರಿಸಿಕೊಳ್ಳುವಂತೆ ಆಗ್ರಹಿಸಿದ್ರು. ಫೀಡ್ಬ್ಯಾಕ್ ಸಂಸ್ಥೆಯಲ್ಲಿ 1 ವರ್ಷದಿಂದ ಸತತ ಕಾರ್ಯನಿರ್ವಹಿಸುತ್ತಿದ್ದಾರೆ. ಲಾಸ್ಟ್ ಮಾರ್ಚ್ ಏಪ್ರಿಲ್ 15ರಲ್ಲಿ ಫೀಡ್ಬ್ಯಾಕ್ ಸಂಸ್ಥೆಯ ಟೆಂಡರ್ ರಿನ್ಯೂವಲ್ ಆದ ತಕ್ಷಣ ಮಹಾರಾಷ್ಟ್ರದ ಒಂದು ಮಾರ್ಕೋಲೈನ್ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತದೆ. ಈ ಸಂದರ್ಭದಲ್ಲಿ ನಮ್ಮ ಫೀಡ್ಬ್ಯಾಕ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿವರಾಜ್ ಅವರು ಶಿಫ್ಟ್ ಇನ್ ಚಾರ್ಜ್ ಕಾರ್ಯನಿರ್ವಹಿಸುತ್ತಾರೆ. ಅವರನ್ನು ಯಾವುದೇ ರೀಸನ್ ಇಲ್ಲದೆ, ಯಾವುದೇ ಪ್ರೊಫೈಲ್ ರೆಕಾರ್ಡ್ಸ್ ಇಲ್ಲದೆ ಡ್ಯೂಟಿಯಿಂದ ಟರ್ಮಿನೇಷನ್ ಮಾಡಿರ್ತಾರೆ. ಅದನ್ನು ನಾವು ಸಂಬಂಧಪಟ್ಟ ಮಾರ್ಕೋಲೈನ್ ಮತ್ತು ನವಯುಗ ಸಂಸ್ಥೆ ಮ್ಯಾನೇಜರ್ ಹತ್ರ ಮಾತಾಡಿದ ತಕ್ಷಣ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡುತ್ತಿಲ್ಲ ಅವರು. ಅದಕ್ಕೋಸ್ಕರ ಹಾಗೂ ಮತ್ತು ನಮ್ಮ ಸ್ಕೂಲ್ನ ವಾತಾವರಣದಲ್ಲಿ ಯಾವುದೇ ಎಂಪ್ಲಾಯಿಗೆ ಮಿನಿಮಮ್ ವೇಜಸ್ಸನ್ನು ಸಿಗ್ತಾ ಇಲ್ಲ. ಮತ್ತು ಮಾರ್ಕೋಲೈನ್ ಸಂಸ್ಥೆಯು ಕಂಪನಿಯನ್ನು ಪ್ರಾರಂಭಿಸುವ ಮುಂಚಿತವಾಗಿ ಅವರಿಂದ ಅಡ್ವಾನ್ಸ್ ಆಗಿ ನಿಮಗೆ ಆಫರ್ ಲೆಟರನ್ನು ಇಶ್ಯೂ ಮಾಡ್ತೇವೆ, ಆಫರ್ ಲೆಟರ್ ಇಶ್ಯೂ ಮಾಡಿದ ತಕ್ಷಣ ನೀವು ಡ್ಯೂಟಿಗೆ ಜಾಯ್ನ್ ಆಗಿ ಅಂತ ರಿಪೋರ್ಟ್ ಮಾಡಿದರು. ಬಟ್ ರೈಟ್ ನಾವು 1.5 ತಿಂಗಳಾದರೂ ಸಹ ಅವರು ಇದು ಆಫರ್ ಲೆಟರನ್ನು ಇಶ್ಯೂ ಮಾಡಿರುವುದಿಲ್ಲ. ಹಾಗೂ ಶಿವನ ಬಗ್ಗೆ ಈ ಮಾರ್ಕೋಲೈನ್ ಸಂಸ್ಥೆಯಲ್ಲಿ ಡ್ಯೂಟಿಯನ್ನು ತಗೊಳ್ಳೋದ್ರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿರುವುದಿಲ್ಲ. ಸಂಬಂಧಪಟ್ಟ ನವಯುಗ ಮತ್ತು ಮಾರ್ಕೋಲೈನ್ ಸಂಸ್ಥೆಯ ಮ್ಯಾನೇಜರ್ ಹತ್ರ ಮಾತಾಡಿದಾಗ ಯಾವುದೇ ರೀತಿಯ ಪ್ರತಿಕ್ರಿಯೆ ತೋರಿಸಲಿಲ್ಲ. ಟೋಲಲ್ಲಿ ಈ ಬಗ್ಗೆ ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್ ಕೂಡ ನವಯುಗ್ ಕಂಪನಿ ಪ್ರಮುಖರಲ್ಲಿ ಮಾತನಾಡಿ ಶಿವರಾಜ್ನನ್ನ ಸೇರಿಸಿಕೊಳ್ಳುವಂತೆ ವಕಾಲತ್ತು ನಡೆಸಿದ್ದು ಅದಕ್ಕೂ ಮಾನ್ಯತೆ ದೊರೆತಿಲ್ಲ ಎನ್ನಲಾಗಿದೆ. ಅಂತಿಮವಾಗಿ ಟೋಲ್ ಸಂಗ್ರಹಕ್ಕೆ ಬೇರೆ ಕಾರ್ಮಿಕರು ಬರುತ್ತಿದ್ದಾರೆ ಎಂಬ ಸುದ್ದಿ ರವಾನೆಯಾಗುತ್ತಿದ್ದಂತೆ ಮೃದುವಾದ ಹೋರಾಟದಲ್ಲಿದ್ದ ಪ್ರಮುಖರು ಆಫರ್ ಲೆಟರ್ ಸಹಿತ ಐಡಿ ಪಡೆದು ಆಫರ್ ಲೆಟರ್ನಲ್ಲಿ ತಿದ್ದುಪಡಿ ಇದ್ದರೆ ಅದನ್ನು ಕಂಪನಿಯ ಗಮನಕ್ಕೆ ತರಲಾಗುವುದು ಹಾಗೂ ಶಿವರಾಜ್ನನ್ನ ಏಕಾಏಕಿ ಕರ್ತವ್ಯದಿಂದ ಕಿತ್ತು ಹಾಕಿದ ಬಗ್ಗೆ ಕಾರ್ಮಿಕ ಇಲಾಖೆಗೂ ದೂರು ನೀಡಿ ಕಾನೂನು ಕ್ರಮಕ್ಕೆ ಆಗ್ರಹಿಸಲಾಗುವುದೆನ್ನುವ ಮೂಲಕ ಮತ್ತೆ ಟೋಲ್ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಸುರೇಶ್ ಶರ್ಮಾಳ್, ವಿಪೋ ನ್ಯೂಸ್ 24/7 ಪಡುಬಿದ್ರೆ.